ಬರುವ 2024ರ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಪರವಾಗಿ ಶ್ರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಹೋರಾಟ ಸಮಿತಿಯ ಪ್ರಮುಖರು ಮತ್ತು ನಿರಂತರವಾಗಿ ಕಳೆದ 12 ವರ್ಷದಲ್ಲಿ ಈ ಹೋರಾಟದ ಜೊತೆಗಿದ್ದಂತಹ ಎಲ್ಲ ಹೋರಾಟಗಾರರ ಒಂದು ಅಭಿಪ್ರಾಯ ಮತ್ತು ಸಂತ್ರಸ್ತೆ ಕುಟುಂಬದ ಅಭಿಪ್ರಾಯವನ್ನು ಪರಿಗಣಿಸಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಾವು ನೋಟಾ ಅಭಿಯಾನವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಕಳೆದ ಒಂದು 3-4 ದಿನಗಳ ಹಿಂದೆ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಒಂದು ನೋಟಾ ಅಭಿಯಾನಕ್ಕೆ ಕರೆ ಕೊಟ್ಟ ನಂತರ ಸಾರ್ವಜನಿಕ ವಲಯಗಳಿಂದ ನೋಟಾದ ಉದ್ದೇಶ ಏನು ಮತ್ತು ಅದರಿಂದ ಏನು ಲಾಭ ಆಗುತ್ತೆ, ನೋಟಾ ಅಂದರೆ ವೋಟ್ ವೇಸ್ಟ್ ಆದಂಗನ, ನೋಟಾ ಮತ್ತು ಚುನಾವಣೆ ಬಹಿಷ್ಕಾರಕ್ಕೆ ಏನು ವ್ಯತ್ಯಾಸ, ಹಲವಾರು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಹೀಗಾಗಿ ಆ ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮೊದಲನೇದಾಗಿ ಸೆಪ್ಟೆಂಬರ್ 27ನೇ ತಾರೀಕು 2013ರಿಂದ ನೋಟಾ ಆಯ್ಕೆಯನ್ನು EVM ಮತಯಂತ್ರದ ಕೊನೆ ಗುಂಡಿಯಾಗಿ ನನ್ ಆಫ್ ದ ಅಬೋವ್ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಚುನಾವಣಾ ಆಯೋಗ ಅದನ್ನು ಅಳವಡಿಸಿದೆ. ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾಕೆ ನೋಟಾನ ಆಯ್ಕೆ ಮಾಡ್ಕೋಬೋದು ಅಂತ ಹೇಳಿದರೆ 2 ಕಾರಣಗಳನ್ನು ಕೊಡ್ತದೆ. ಒಂದು, ಪ್ರಜಾಪ್ರಭುತ್ವದ ಬಲವರ್ಧನೆ. ಎರಡನೇದಾಗಿ, ರಾಜಕೀಯ ವ್ಯವಸ್ಥೆಯ ಶುದ್ಧೀಕರಣಕ್ಕಾಗಿ ನೋಟಾದ ಅವಶ್ಯಕತೆ ಇದೆ ಅಂಥೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವೇ ಇದನ್ನು ಪ್ರತಿಪಾದನೆ ಮಾಡ್ತದೆ. ಅಂದರೆ ನಮಗೆ ತಿರಸ್ಕಾರ ಯಾವ ರೀತಿ ಆಯ್ಕೆ ಮಾಡುವ ಹಕ್ಕು ಇದೆ, ಅದೇ ರೀತಿ ತಿರಸ್ಕಾರ ಮಾಡುವುದು ಕೂಡ ಇಟ್ಸ್ ಅ ಫಂಡಮೆಂಟಲ್ ರೈಟ್, ಇದು ಮೂಲಭೂತ ಹಕ್ಕು ಅಂತ ಹೇಳ್ತದೆ. ಅದನ್ನು ಫಂಡಮೆಂಟಲ್ ರೈಟ್ ಅಂತ ಪರಿಗಣಿಸಬೇಕು ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ ಸಂವಿಧಾನದ ಆರ್ಟಿಕಲ್ 19ನೇದರ ಪರವಾಗಿ. ಈಗ ಬೇರೆ ಬೇರೆ ವ್ಯಕ್ತಿಗಳು ಸರ್ವಿಸನ್ನು ಕೊಡ್ತಾ ಇರ್ತಾರೆ. ಈಗ ಯಾವುದೇ ನಾವು ಕ್ಷೇತ್ರವನ್ನು ಕೂಡ ತೊಗೊಂಡ್ರೂ ಕೂಡ, ಸೇವಾ ಕ್ಷೇತ್ರವನ್ನು ತೊಗೊಂಡ್ರೆ ಏನಾಗುತ್ತೆ, ನಮಗೆ ಈ ಸರ್ವಿಸ್ ನಮಗೆ ಸರಿ ಇಲ್ಲ. ಈಗ ನಾವು ಕಾರ್ಪೊರೇಟ್ ಯಾವುದೇ ಕಂಪ್ನಿಯಲ್ಲಿ ಹೋದರೂ ಕೂಡ ನಮ್ಮ ಗುಂಡಿ ಒತ್ತಕ್ಕೆ ಹೇಳ್ತಾರೆ 1 ಸ್ಟಾರು 2 ಸ್ಟಾರು 5 ಸ್ಟಾರು ಅಥವಾ ಗುಡ್ ಬ್ಯಾಡ್. ನಾವು ಯಾವಾಗ ಇದು ಸರಿ ಇಲ್ಲ ಅಂತ ಗುಂಡಿ ಒತ್ತದಾಗ ಮಾತ್ರ ಆ ಕಂಪ್ನಿಗಳಿಗೆ ಗೊತ್ತಾಗುತ್ತೆ ಎಸ್ ಈ ಸರ್ವಿಸ್ ಸರಿ ಇಲ್ಲ, ನಾವು ಚೇಂಜ್ ಮಾಡ್ಕೋಬೇಕು ಅಂತ, ನಮ್ಮ ಪ್ರಾಡಕ್ಟನ್ನು ಚೇಂಜ್ ಮಾಡ್ಕೋಬೇಕು ಅಥವಾ ನಮ್ಮ ಸರ್ವಿಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂಥೇಳಿ. ನಮಗೆ ವಿಶ್ವಾಸಾರ್ಹತೆ ಇಲ್ಲ ಅಂತ ಹೇಳಿದಾಗ ಮಾತ್ರ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಇದೇ ನೋಟಾದ ಉದ್ದೇಶ. ಈ ಉದ್ದೇಶದಿಂದನೇ ಆ ಮತಯಂತ್ರದಲ್ಲಿ ಕೊನೆಯ ಗುಂಡಿಯಾಗಿ ಅಳವಡಿಸಿದ್ದಾರೆ. ಹಾಗಿದ್ರೆ ಮುಂಚೆ ರೈಟ್ ಟು ರಿಜೆಕ್ಟ್ ಇದ್ದಿದ್ದಿಲ್ವಾ? ಖಂಡಿತ ಇತ್ತು. ಆದರೆ ಮತದಾರರು ಆ ಚುನಾವಣಾ ಅಧಿಕಾರಿಯ ಹತ್ತಿರ ಹೋಗಿ ಬ್ಯಾಲೆಟ್ ಪೇಪರಲ್ಲಿ ನಮೂದು ಮಾಡಬೇಕಾಗಿತ್ತು, ನಾನು ಯಾವ ಅಭ್ಯರ್ಥಿಗಳಿಗೂ ಕೂಡ ನನ್ನ ಆಯ್ಕೆ ಇಲ್ಲ ಅಂಥೇಳಿ. ಆವಾಗ ಏನಾಗ್ತಿತ್ತು, ರೈಟ್ ಟು ಪ್ರೈವೇಸಿಗೆ ಇದು ಧಕ್ಕೆ ಆಗ್ತಾಯಿತ್ತು. ರೈಟ್ ಟು ಪ್ರೈವೇಸಿ ಏನಿದೆ ಅದಕ್ಕೆ ಧಕ್ಕೆ ಆಗ್ತಿತ್ತು. ಹೀಗಾಗಿ ಮತಯಂತ್ರದಲ್ಲಿನೇ ಅದನ್ನು ಅಳವಡಿಸಿದ್ದಾರೆ. ಹೀಗಾಗಿ ಪ್ರಜಾಪ್ರಭುತ್ವದ ಬಲವರ್ಧನೆ ಮತ್ತು ರಾಜಕೀಯ ವ್ಯವಸ್ಥೆಯ ಶುದ್ಧೀಕರಣಕ್ಕೆ. ಆನಂತರ ಇಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ, ನಿರ್ಭಯಾ ಧರ್ಮಸ್ಥಳ ನ್ಯಾಯಪರ ಹೋರಾಟದಲ್ಲಿ ಇದರಿಂದ ಏನು ಅನುಕೂಲ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಾಮಾನ್ಯರಿಂದ ಕೇಳಿಬರ್ತಾ ಇದೆ. ಅತಿ ಹೆಚ್ಚು ನೋಟಾ ಚಲಾವಣೆ ಆಗೋದರಿಂದ ನಾವು ವಿಷಯಾಧಾರಿತವಾಗಿ ಹೋಗ್ತಾ ಇದ್ದೀವಿ. ನಾವು ಯಾವುದೇ ಪಕ್ಷಗಳನ್ನು ಸಾಮಾನ್ಯವಾಗಿ ನಾವು ಟೀಕೆ ಮಾಡ್ತಾ ಇಲ್ಲ, ಆ ಪಕ್ಷ ಸರಿಯಲ್ಲ ಈ ಪಕ್ಷ ಸರಿಯಲ್ಲ ಅಂತ. ಹಂಗಲ್ಲ, ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಮುಖ ಪಕ್ಷಗಳು, ಯಾವುದೇ ಅಧಿಕಾರದಲ್ಲಿದ್ದಂತಹ ಪಕ್ಷಗಳು ಸ್ಪಂದನೆ ನೀಡಲಿಲ್ಲ ಕಳೆದ 12 ವರ್ಷದಿಂದ ಅನ್ನೋ ಒಂದು ಕಾರಣಕ್ಕಾಗಿ ಇಡೀ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯ ಗಮನ ಸೆಳೆಯೋದಕ್ಕೆ ಮತ್ತು ನ್ಯಾಯಾಂಗದ ಗಮನ ಸೆಳೆಯೋದಕ್ಕೆ ಈ ಒಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಸುಮಾರು ಜನ ಹಿಂದೆ ನಮ್ಗೆ ಕೇಳ್ತಾ ಇದ್ದರು, ಚುನಾವಣೆಯೊಳಗೆ ನಿಮ್ಮ ನಿರ್ಧಾರ ಏನು, ಯಾವ ಪಕ್ಷಕ್ಕೆ ಬೆಂಬಲ ನೀವು ಕೊಡ್ತಾ ಇದ್ದೀರಿ ಅಂತೇಳಿ. ಹೀಗಾಗಿ ನಾವು ನೋಟಾ ಮುಖಾಂತರ ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. 2019ರ ಚುನಾವಣೆಯಲ್ಲಿ ಗೋಪಾಲ್ಗಂಜ್
ಅನ್ನುವಂಥ ಲೋಕಸಭಾ ಕ್ಷೇತ್ರದಲ್ಲಿ 51,660 ಮತಗಳು ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಬಿತ್ತು ಬಿಹಾರದಲ್ಲಿ ನೋಟಾಕ್ಕೆ. ಅವತ್ತಿನಿಂದ ಎಲ್ಲರ ಗಮನವೂ ಕೂಡ ಆ ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ಎಲ್ಲ ರಾಷ್ಟ್ರೀಯ ಪಕ್ಷಗಳು ಆ ಲೋಕಸಭಾ ಕ್ಷೇತ್ರದ ಬಗ್ಗೆ, ವಿಶೇಷವಾಗಿ ಬಿಹಾರಕ್ಕೆ ಹೆಚ್ಚಿನ ಅನುದಾನ ಸಿಗ್ತಾ ಬಂತು 2019ರಿಂದ. ಅಂದರೆ ನೋಟಾಕ್ಕೆ ಮಾಡೋದ್ರಿಂದ ಎಲ್ಲರ ಗಮನ ಸೆಳೀತದೆ. ಇದೇ ಮಂಗಳೂರು ಜಿಲ್ಲೆ ಕಡಬ ತಾಲೂಕು ಚಾರ್ವಾಕ್ ಗ್ರಾಮ ಪಂಚಾಯಿತಿಯಲ್ಲಿ 2016ರಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡಿಬೇಕಾದ್ರೆ ಚಾರ್ವಾಕ್ ಗ್ರಾಮ ಪಂಚಾಯಿತಿ ಬೂತ್ನಲ್ಲಿ ಅಲ್ಲಿಯ ಗ್ರಾಮಸ್ಥರು ನಮಗೆ ರಸ್ತೆ ಆಗಬೇಕು ಅಂಥೇಳಿ ಚುನಾವಣೆ ಬಹಿಷ್ಕಾರವನ್ನು ಮಾಡಿದರು. ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಏನೋ ಒಂದು ಸಜೆಷನ್ ಕೊಟ್ಟರು, ನೀವು ಬಹಿಷ್ಕಾರ ಹಾಕಿದರೆ ನಿಮ್ಮ ವೋಟ್ ಕೌಂಟ್ ಆಗೋದಿಲ್ಲ, ಹೀಗಾಗಿ ನೀವು ನೋಟಾಕ್ಕೆ ಪ್ರಾಧಾನ್ಯತೆ ಕೊಡಿ ಅಂತ ಹೇಳಿದ್ದಕ್ಕೆ ಆ ಬೂತ್ನಿಂದ ಸೆಕೆಂಡ್ ಹೈಯೆಸ್ಟ್ ವೋಟ್ ಬಿತ್ತು. ಚುನಾವಣೆ ಮುಗಿದ ನಂತರ ತಕ್ಷಣವೇ ಆ ಊರಿಗೆ ರಸ್ತೆ ಆಯಿತು. ಇದು ನೋಟಾದ ಒಂದು ಸಕ್ಸಸ್ ಸ್ಟೋರಿ, ಮಂಗಳೂರಿನಲ್ಲಿಯೇ ನಡೆದಂಥ ಒಂದು ಯಶಸ್ವಿ ಈ ಕಥೆ ಇದು ನೋಟಾದ್ದು. ಹೀಗಾಗಿ ಇಡೀ ಒಂದು ವ್ಯವಸ್ಥೆಯ ಗಮನ ಸೆಳೆದಂಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಚುನಾವಣೆ ಆಯೋಗಕ್ಕೆ ನಂದು ಒಂದು ವಿನಂತಿ ಇದೆ. ಈ ಹಿಂದೆ ಗೋವಾದ ಮುಖ್ಯ ಚುನಾವಣೆ ಅಧಿಕಾರಿಗಳು ಟ್ವೀಟ್ ಮಾಡಿ ಹೇಳಿದರು, ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ. ಸುಪ್ರೀಂ ಕೋರ್ಟ್ನೂ ಕೂಡ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೂಡ ಚುನಾವಣೆ ಆಯೋಗಕ್ಕೆ ಕೇಳಿಕೊಂಡಿದೆ, ಚುನಾವಣೆ ಸಂದರ್ಭದಲ್ಲಿ ನೀವು ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡಬೇಕು. ಅದರಿಂದ ಏನಾಗುತ್ತೆ, ಚುನಾವಣೆ ಬಹಿಷ್ಕಾರ ಮಾಡುವಂತಹ ಮನಸ್ಥಿತಿ ಕಡಿಮೆ ಆಗುತ್ತೆ. ಎಷ್ಟೋ ಜನ ಮಾಡಲ್ಲ, ಯಾಕಂತ ಹೇಳಿದ್ರೆ ಚುನಾವಣೆ ಬಗ್ಗೆ ಬೇಸರ ಇರ್ತದೆ, ಯಾರು ನಮಗೆ ಸ್ಪಂದನೆ ಮಾಡೋಲ್ಲ ಅಂತೇಳಿ ಬಹಿಷ್ಕಾರ ಮಾಡ್ತಾರೆ. ಆದರೆ ಬಹಿಷ್ಕಾರ ಮಾಡಬಾರ್ದು, ವೋಟ್ ಹಾಕೋದು ಪ್ರತಿಯೊಬ್ಬರ ರೈಟ್ ಅದು. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮಾನ್ಯ ಕರ್ನಾಟಕದ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ, ದಯವಿಟ್ಟು ನಮಗೆ ಈ ಒಂದು ಅಭಿಯಾನಕ್ಕೆ ಹೆಚ್ಚಿನ ರೀತಿಯಾದಂಥ ಸಹಕಾರವನ್ನು ಕೊಡಿ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ಸ್ಥಳೀಯ ಅಧಿಕಾರಿಗಳಿಗೆ ನೋಟಾ ಬಗ್ಗೆ ಅದ್ರ ಬಗ್ಗೆ ಮಾಹಿತಿಗಳು ಕೊಡ್ತಾ ಇಲ್ಲ. ನೋಟಾ ಬಗ್ಗೆ ಜನಜಾಗೃತಿ ಮಾಡಬೇಕು ಅಂತೇಳಿ ನ್ಯಾಯಾಲಯವೇ ಹೇಳಿರೋದ್ರಿಂದ, ಮತ್ತು ಇದು ಚುನಾವಣಾ ಆಯೋಗದ ಕೆಲಸನೂ ಕೂಡ ನೋಟಾ ಬಗ್ಗೆ ಜಾಗೃತಿ ಮಾಡೋದು. ಹೀಗಾಗಿ ನಾವು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಈ ನಮ್ಮ ಒಂದು ನೋಟಾ ಅಭಿಯಾನಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಬೀದಿ ಹೋರಾಟದಿಂದ, ಆ ಬಲದಿಂದ ಕಾನೂನು ಸ್ವಲ್ಪ ಅಲರ್ಟ್ ಆಯ್ತು. ನಮ್ಮದು ಸೌಜನ್ಯನ ತಂದೆ ಕೊಟ್ಟ ಮನವಿಯನ್ನು ತಗೊಂಡ್ರು, ಅವರು ಸಂತೋಷವಾಗಿದ್ದು ತಗೊಂಡ್ರು, ಸಿಬಿಐದು ತಗೊಂಡ್ರು. ಹಾಗಾಗಿ ನಮ್ಗೆ ಭರವಸೆ ಉಂಟು, ಈ ನೋಟಾ ಅಭಿಯಾನದಲ್ಲೂ ಸಹ ಈ ಗಮನ ಆ ಕಡೆ ಸೆಳಿಬಹುದು. ಮಟ್ಟಣ್ಣ ಅವರು ಹೇಳಿದ ಹಾಗೆ ನ್ಯಾಯಾಂಗದಲ್ಲಿ ಸಹ ಗಮನ ಸೆಳಿಬಹುದು. ನಾನು ಪ್ರತಿಯೊಬ್ಬರು ತಾಯಿಯಂದ್ರಲ್ಲಿ ನಾನು ಒಂದು ತಾಯಿಯಾಗಿ ಬೇಡ್ಕೊಳ್ಳೋದು, ಪ್ರತಿಯೊಬ್ರು ನಮ್ಮ ಹೋರಾಟದಲ್ಲಿ ತಾವುಗಳು ಭಾಗಿಯಾಗಿದ್ದೀರಿ. ಯಾವತ್ತೂ ಕೇಳ್ತೀರಿ ನಮ್ಮಿಂದ ನಿಮ್ಗೆ ಏನಾಗ್ಬೇಕಂತ. ಉತ್ತಮ ಒಂದು ಅವಕಾಶ. ಯಾವತ್ತೂ ನಾವು ಪಕ್ಷಕ್ಕೆ, ರಾಜಕಾರಣಿಗಳಿಗೆ ಕೇವಲ ಬೊಟ್ಟು ಹೊಡಿತೇವೆ, ಅನಂತರ ಚುನಾವಣೆ ಸಂದರ್ಭದಲ್ಲಿ ಬಂದು ಅನಿವಾರ್ಯತೆ ಅಂತ ಒಬ್ಬನಿಗೆ ಓಟು ಕೊಡ್ತೇವೆ. ಈ ಸಲ ಸೌಜನ್ಯ ನ್ಯಾಯಕ್ಕಾಗಿ ತಮ್ಮಲ್ಲಿ ನಾನು ಈ ಒಂದು ಕಳಕಳಿಯ ವಿನಂತಿ ಮಾಡ್ತಿದ್ದೇನೆ. ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಂದ್ರೆ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಮತ ಸೌಜನ್ಯಗಳಿಗೆ ನ್ಯಾಯ ಖಂಡಿತ ಕೊಡಿಸ್ತದೆ. ಹಾಗೆ ತಾಯಂದ್ರಲ್ಲಿ ನಾನು ಹೇಳುದು, ನಿಮ್ಗೆ ಕೆಲವೊಮ್ಮೆ ಮುಂದೆ ಬಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ಗೂ ತುಂಬಾ ಮಂದಿ ಕರೆ ಮಾಡಿದ್ರು, ನಮ್ಮಿಂದ ಏನು ಸಹಕಾರ ಬೇಕು. ಈ ಸಲ ತಾಯಿಯಾಗಿ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ, ಸೌಜನ್ಯನಿಗೆ ನಿಮ್ಮ ಒಂದು ಓಟಿನ ಸಹಕಾರ ಬೇಕು. ಮುಂದೊಂದು ದಿನ ನ್ಯಾಯ ಸಿಗುವುದರಲ್ಲಿ ಖಂಡಿತ ನಿಮ್ಮ ಒಂದು ಓಟು ಉಪಯೋಗ ಆಗ್ತದೆ ಅಂತ ಹೇಳ್ತಿದ್ದೇನೆ. ಮಾಧ್ಯಮ ಮಿತ್ರರಲ್ಲೂ ನಾನು ಹೇಳ್ತಿದ್ದೇನೆ, ನಿಮ್ದು ಜವಾಬ್ದಾರಿ ಮುಖ್ಯ. ಪ್ರತಿಯೊಂದು ಕಡೆಯಲ್ಲಿ ನಮ್ಗೆ ತುಂಬಾ ಸಹಾಯವನ್ನು ಮಾಡಿದ್ದೀರಿ. ಈ ಸಲ ನೋಟಾ ಅಭಿಯಾನದ ಮೂಲಕ ನಮಗೂ ಒಂದು ನ್ಯಾಯ ತೆಗೆಸಿಕೊಡುವಲ್ಲಿ ನೀವೊಂದು ಈ ಜವಾಬ್ದಾರಿಯನ್ನು ತಗೊಳ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಿತ್ರರಿಗೂ ನಮಸ್ಕಾರ. ಬಹುಶಃ ಒಂದು 50-60 ವರ್ಷಗಳಿಂದ ನಿರಂತರವಾಗಿ ನಡೆದಂಥ ಅತ್ಯಾಚಾರಗಳಿರ್ಬೋದು, ಕೊಲೆ ಇರ್ಬೋದು, ಒಂದು ಧಾರ್ಮಿಕ ವಿಚಾರದಲ್ಲಿ ಆಡಿದಂಥ ಮೋಸಗಳು, ಇದೆಲ್ಲದ ಒಂದು ರೋಷ ಏರಿದೆ ಜನರಲ್ಲಿ. ಅವರಿಗೆ ಬಹುಶಃ ಇವತ್ತು ನೋಟಾ ಎಂಬುದು ಒಂದು ಇಷ್ಟಾದರೂ ನಮಗೆ ಸರಕಾರಕ್ಕೆ ಅಲ್ಲ, ಸಮಾಜಕ್ಕೆ ಅಲ್ಲ, ಜನಜಾಗೃತಿ ಮುಟ್ಟಿಸಲಿಕ್ಕೆ ನೋಟಾ ಅಭಿಯಾನ ಒಬ್ಬ ನೀರಲ್ಲಿ ಮುಳುಗಿದವನಿಗೆ ಹುಲ್ಲುಗಟ್ಟಿ ಸಿಕ್ಕಿದ್ರು ಬದುಕ್ತಾನಂತೆ. ಆ ಸ್ಥಿತಿಗೆ ಈಗ ನೋಟಾ ಒಂದೇ ಆಧಾರ ಆಗಿದೆ. ಅದರಿಂದಾಗಿ ಇವತ್ತು 50 ವರ್ಷಗಳಿಂದ ದಲಿತರಿರ್ಬೋದು, ಪಾಪದವರು ಇರ್ಬೋದು, ಧರ್ಮದ ವಿಚಾರದಲ್ಲಿ, ಬಡ್ಡಿಯ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಅನೇಕ ಕೂಗುಗಳು ನಿಮಗೆಲ್ಲರಿಗೂ ಗೊತ್ತಿದೆ. 46
ಅನೇಕ ಜನಾಂದೋಲನ ಸಭೆಯ ಮೂಲಕ ಕೋಟ್ಯಾಂತರ ಜನರು ಇವತ್ತು ಆ ಕೂಗನ್ನು ಜನರಿಗೆ ಇದು ಸರಕಾರಕ್ಕೆ ಮುಟ್ಟಿಸುವ ಕೆಲಸವನ್ನು ಮಾಡಿದರು. ಬಹುಶಃ ಈಗ ಇತ್ತೀಚಿನ ಒಂದು 3-4 ದಿನಗಳಲ್ಲಿ ನೋಟಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಜನರು ಒಲವು ತೋರಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲರಿಗೂ ನಮಗೆ ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಹೇಳಲಿಕ್ಕೆ ಇದೊಂದು ನಮಗೆ ಇಂದು ಭದ್ರಕೋಟೆ ಅಂತ ಹೇಳ್ತೇವೆ ನಾವು. ಬಹುಶಃ ಭದ್ರಕೋಟೆ ಒಳಗಡೆ ನಮಗೆ ಇದನ್ನು ಏನಾದರೂ ತಪ್ಪುಗಳಾದರೆ ಪ್ರಶ್ನೆ ಮಾಡದ ಸ್ಥಿತಿಯಾಗಿದೆ. ಈ ಹಿಂದೂಗಳ ಬರ್ಬರ ಹತ್ಯೆ ಅಂತ ಹೇಳಿದ್ರೆ ಒಂದು 420-430ಕ್ಕಿಂತ ಹೆಚ್ಚು ಒಂದು ಗ್ರಾಮದೊಳಗೆ ಆರೋಪಿಗಳೇ ಸಿಗದಂಥ ಈ ರೀತಿಯಾದಂಥ ಕೊಲೆಗಳು ನಡೀತದೆ, ಅತ್ಯಾಚಾರಗಳು ನಡೀತದೆ, ಆರೋಪಿಗಳು ಸಿಗ್ತಾ ಇಲ್ಲ, ದೂರನ್ನು ಕೊಡಲಿಕ್ಕೆ ಹೋದರೆ ಆ ದೂರು ಸ್ವೀಕಾರ ಮಾಡಲಿಕ್ಕಿಲ್ಲ. ಇಂಥ ಅನೇಕ ಘಟನೆಗಳು ನೋಡಿ. ಇವತ್ತು ವೀಕೆಂಡ್ ಅಂತ ನಾವು ತೆಗೋತೇವೆ. ಬಹುಶಃ ವೀಕೆಂಡ್ ಎಲ್ಲರ ಸಂತೋಷದ ದಿನ. ನಮ್ಮ ಅನೇಕ ಇವತ್ತು ಈ ಬಡ್ಡಿ ದಂಧೆಗೆ ಒಳಗಾಗಿ ಚಕ್ರ ಬಡ್ಡಿಯ ಸುಲಿಗೆ ಸಿಕ್ಕಿದಂಥ ಬಡವರ ಶನಿವಾರ ಶುಕ್ರವಾರ ಆದ ತಕ್ಷಣ ಆ ಮನೆ ಇವತ್ತು ಮಸನದಂತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಡ್ಡಿಯನ್ನು ಇವರು ಒಂದು ಕ್ಷೇತ್ರದ, ಈಗ ನೋಡಿ ಒಂದು ಸೊಸೈಟಿಯ ಬ್ಯಾಂಕ್ ಅಲ್ಲ, ಅದಕ್ಕಾಗಿ ಇರುವಂಥ ಒಂದು ವ್ಯವಸ್ಥೆಗಳು, ಅದೊಂದು ವ್ಯವಹಾರ ಅಂತ ತಿಳ್ಕೊಳ್ಬೋದು. ಆದರೆ ಒಂದು ಧರ್ಮದ ಹೆಸರಲ್ಲಿ ಒಂದು ದೀಪ ಉರಿಸಿ ಭಜನೆ ಮಾಡಿಸಿ ಅವರಿಗೆ ಮತ್ತೆ ಬಡ್ಡಿಯನ್ನು ಕೊಡೋದು. ಬಡ್ಡಿಯು ನೋಡಿ ನಿಮ್ಗೆ ಗೊತ್ತಿರಬಹುದು, ಧರ್ಮದ ಹೆಸರಲ್ಲಿ ನೀಡುವಾಗ ಒಂದು ಬಡ್ಡಿ ಮನ್ನವಾದರದ್ದು ಸಹಕಾರವನ್ನಾದರೂ ನೀಡಬಹುದಿತ್ತು. ಅದು ಬೇಡ. ಈಗ ನಾವು ಒಂದು ವಾರ್ಷಿಕ ಬಡ್ಡಿ ಅಲ್ಲ, ದೂರ ರೀತಿಯಲ್ಲಿ ಕೊಡುವಂಥದ್ದು ಇರ್ತದೆ. ಇದೀಗ ವಾರ ಕೊಡುವಂಥದ್ದಿಲ್ಲ. ಇದು ಒಟ್ಟು ಈ ನಮ್ಮ ನೋಟದ ವಿಚಾರ ಏನು ಅಂತ ಹೇಳಿದರೆ, ಇಂಥ ಅನೇಕ ಕುಟುಂಬಗಳ ಕಣ್ಣೀರನ್ನು ಒರೆಸಬೇಕಿತ್ತು. ಅನೇಕ ನೂರಾರು ಹೆಣಗಳ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಚಕ್ರ ಬಡ್ಡಿ ದಂಧೆಯಲ್ಲಿ ಸಿಕ್ಕಿದಂಥ ಯಾರು ಈ ಬಡ ಕುಟುಂಬಗಳಿದೆ ಇದನ್ನು ರಕ್ಷಿಸುವ ಕೆಲಸಗಳಿದೆ. ಧರ್ಮದ ಹೆಸರಿನಲ್ಲಿ ಅನೇಕ 10-12 ವರ್ಷಗಳಿಂದ ನಿರಂತರ ಬೇರೆ ಬೇರೆ ರೀತಿಯ ನೀವು ನೋಡ್ಬೋದು. ಇದೇ ಇದರಲ್ಲಿ ನಾವು ಈ ಭಂಡಾರದ ವಿಷಯ, ದೈವದ ವಿಷಯ, ಬೇರೆ ಬೇರೆ ವಿಚಾರಗಳೆಲ್ಲ ಆದರೆ ಕೇಳಲಿಕ್ಕೆ ನಮಗೆ ಯಾರ ಹತ್ರ ಹೇಳೋದು, ಎಲ್ಲಿಯೂ ಸ್ಪಂದನೆ ಇಲ್ಲ. ಬಹುಶಃ ಇರಲಿ, ನಿಮ್ಮ ಸಹಕಾರದಲ್ಲಿ ಎಲ್ಲರಿಗೂ ನೋಟದ ಅಭಿಯಾನ ಮುಟ್ಲಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಕ್ಕೆ ಮತದಾನ ಮಾಡುವ ಮುಖಾಂತರ ಪ್ರತಿಯೊಬ್ಬರು ಮತದಾನ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆ ಇದೊಂದು ಬುದ್ಧಿವಂತರ ಜಿಲ್ಲೆ. ಬಹುಶಃ ಈ ನೋಟ ಅಭಿಯಾನ ಎಲ್ಲಿ ಇಂಥ ಬುದ್ಧಿವಂತರ ಜಿಲ್ಲೆಯಲ್ಲಿ ಆದದ್ದು ಭಾರಿ ದುಃಖಕರ ವಿಚಾರ. ಎಲ್ಲೋ ಒಂದು ಕಡೆ ಹಿಂದುಳಿದ ವರ್ಗ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯ, ಅನೇಕ ತೊಂದರೆಗಳಾದ ಜಾಗದಲ್ಲಿ ಇದ್ದದ್ದು ಇವತ್ತು ಈ ಜಾಗದಲ್ಲಿ ಆಗಿದೆ. ಇದು ಆಗಬಾರ್ದಿತ್ತು. ಆದರೆ ಖಂಡಿತವಾಗಿಯೂ ಇವತ್ತು ನಮಗೆ ಇದೊಂದು ಶುದ್ಧೀಕರಣ ಆಗಬೇಕು. ಯಾವ ಬುದ್ಧಿವಂತರ ಜಿಲ್ಲೆ ಮತ್ತೊಮ್ಮೆ ನ್ಯಾಯ ಸಿಗುವಂತಾಗಬೇಕು ಎಲ್ಲರಿಗೂ. ಹಾಗಾಗಿ ನೋಟ ಅಭಿಯಾನ ಬಗ್ಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದ ಮುಖಾಂತರ ಆದಷ್ಟು ನೋಟಕ್ಕೆ ಮತ ಹಾಕಿ ಎಲ್ಲರೂ ಮತದಾನ ಮಾಡಿ ಅಂತ ಹೇಳೋದು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.